ಓಕೆ, ಇಲ್ಲಿ ಎಬಿಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಇಲ್ಲಿ ವರ್ಗ ಬಹುಪದೋಕ್ತಿ ನೋಡಿದ್ವಿ. ನಂತರ ಘನ ಬಹುಪದೋಕ್ತಿ. ಎಕ್ಸ್ ಚರಾಕ್ಷರಗಳ ಒಂದು ಬಹುಪದೋಕ್ತಿ ಆಗಿದ್ದು ಇದರ ಡಿಗ್ರಿ 3 ಆಗಿದೆ. ಡಿಗ್ರಿ 3 ಆಗಿರೋ ಬಹುಪದೋಕ್ತಿನ ಘನ ಬಹುಪದ. ಹಂಗೆ ಒಂದಿದ್ರೆ ರೇಖಾತ್ಮಕ ಬಹುಪದೋಕ್ತಿ, ಮಹತ್ತಮ ಘಾತ 2 ಇತ್ತಂದಪ್ಪ ಅಂದ್ರೆ ಅದು ವರ್ಗ ಬಹುಪದೋಕ್ತಿ. ಅದೇ ರೀತಿ ಇಲ್ಲಿ ಡಿಗ್ರಿ ಅಂದ್ರೆ ಒಂದೇ, ಮಹತ್ತಮ ಘಾತ ಅಂದ್ರೆ ಒಂದೇ, 3 ಇತ್ತು ಅಂದ್ರೆ ಘನ ಬಹುಪದೋಕ್ತಿ. ಇದರ ಸಾಮಾನ್ಯ ರೂಪವನ್ನ ನಾವು ನೋಡೋದಾದ್ರೆ ax³ + bx² + cx + d. ಬಟ್ ಇಲ್ಲಿಯೂ ಕೂಡ a ಅನ್ನುವಂಥದ್ದು ≠ 0 ಆಗಿರ್ಬೇಕಂದ್ರೆ a 0ಕ್ಕೆ ಸಮ ಇರಬಾರ್ದು. a b c d ಗಳು ಏನಪ್ಪಾ ಅಂದ್ರೆ ವಾಸ್ತವ ಸಂಖ್ಯೆಗಳಾಗಿರ್ತವೆ. ಇನ್ನು ಅನೇಕ ಉದಾಹರಣೆಗಳನ್ನ ಇಲ್ಲಿ ನಾವು ಸಮಸ್ಯೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇನ್ನು ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತದ ಅರ್ಥ ಅನ್ನೋದು ನೋಡ್ತಾ ಹೋದ್ರೆ, ರೇಖಾತ್ಮಕ ಬಹುಪದೋಕ್ತಿ ಕೊಟ್ಟಿರ್ಬೇಕಾದ್ರೆ ಎಕ್ಸ್ ಬೆಲೆಗೆ ವೈ ಬೆಲೆನ ಹಾಕಿದಾಗ ನಮಗೆ ಇಲ್ಲಿ ನಕ್ಷೆಗಳು ಸಿಗ್ತಾ ಹೋಗುತ್ತೆ. ವರ್ಗ ಬಹುಪದೋಕ್ತಿಗೆ ಮಾಡ್ತಾ ಹೋದ್ರೆ ಈ ರೀತಿ ನಕ್ಷೆ ಸಿಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಈ ನಕ್ಷೆಯಲ್ಲಿ ಎಕ್ಸ್ ಅಕ್ಷ ನಿಖರವಾಗಿ ಒಂದು ಬಿಂದುವನ್ನು ಛೇದಿಸುತ್ತೆ, ಅಂದ್ರೆ ಅದು ಪರಸ್ಪರ ಐಕ್ಯವಾಗುವ 2 ಬಿಂದುಗಳು. ಆದ್ದರಿಂದ ಪ್ರಕರಣ 1ರಲ್ಲಿ 2 ಬಿಂದುಗಳಲ್ಲಿ ಇಲ್ಲಿ ಪರಸ್ಪರ ಐಕ್ಯವಾಗಿದೆ. ಈ ಪ್ರಕರಣದಲ್ಲಿ ವರ್ಗ ಬಹುಪದೋಕ್ತಿ ಒಂದೇ ಒಂದು ಶೂನ್ಯತೆ ಹೊಂದಿರುತ್ತೆ. ಈ ಗ್ರಾಫ್ ಅನ್ನ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಪ್ರತಿಯೊಂದು ಗ್ರಾಫ್ ಅನ್ನು ಗಮನಿಸಿ. ಈ ಗ್ರಾಫ್ ಅಲ್ಲಿ ಇದನ್ನ ಎಕ್ಸ್ ಅಕ್ಷ ಅಂತ ಕರಿತೇವೆ ನಾವು. ಗ್ರಾಫ್ ಒಳಗೆ ನಾವು ಎಷ್ಟು ಶೂನ್ಯತೆಗಳಿದೆ ಅಂತ ಹೇಳಿ ಕಂಡುಹಿಡಿಯೋದು. ಸುಮ್ಮನೆ ಗ್ರಾಫ್ ಅನ್ನ ಅಬ್ಸರ್ವೇಷನ್ ಮಾಡಿ. ಎಕ್ಸ್ ಅಕ್ಷದಲ್ಲಿ ಏನು ಕರ್ವ್ಸ್ ಇದಾವಲ್ಲ, ಎಷ್ಟರ ಮಟ್ಟಿಗೆ ಅದು ಛೇದಿಸಿದೆ. ಒಂದ್ ಹತ್ರ ಛೇದಿಸಿದೇನೋ, 2 ಹತ್ರ ಛೇದಿಸಿದೇನೋ, 3 ಹತ್ರ, ಸುಮ್ಮನೆ ಅಬ್ಸರ್ವ್ ಮಾಡಿ. ನಾನು ನಂತರದ ವಿವರಣೆ ಕೊಡ್ತೇನೆ. ಗಮನಿಸ್ತಿದ್ದೀರಲ್ವಾ? ನೋಡಿ, ಇದನ್ನು ನೋಡಿ, ಇದನ್ನು ನೋಡಿ, ನೋಡ್ತಾ ಇರಿ, ಗಮನಿಸಿ. ಇಲ್ಲಿ ಮೊದಲನೇ ಗ್ರಾಫ್ 2 3 ಈ ಗ್ರಾಫ್ 3 ಗ್ರಾಫ್ ಅನ್ನು ಗಮನಿಸಿದಾಗ ಯಾವ ಒಂದು ಗ್ರಾಫ್ ಅಲ್ಲಿ ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸಿದೆ. ಮೊದಲನೇ ಗ್ರಾಫ್ ಅನ್ನು ನೋಡಿದಾಗ ಇದು ಎಕ್ಸ್ ಅಕ್ಷ ಅನ್ನುವಂತ ಇದನ್ನ ಇಲ್ಲೊಂದು ಸಾರಿ 2 ಸಾರಿ ಛೇದಿಸಿದೆ. ಹಾಗಾಗಿ ಈ ಗ್ರಾಫ್ ನ ಶೂನ್ಯತೆ ಎಷ್ಟಪ್ಪ ಅಂದ್ರೆ 2 ರೀತಿ ಶೂನ್ಯತೆ ಹೊಂದಿರುತ್ತೆ. ಅದು ಎಲ್ಲಿ ಛೇದಿಸಿದೆ ಅದೊಂದು ಶೂನ್ಯತೆ, ಇಲ್ಲಿ ಛೇದಿಸಿದ್ರೆ ಇದೊಂದು ಶೂನ್ಯತೆ. ಆ ಒಂದು ಸಮೀಕರಣ ಅಥವಾ ಬಹುಪದೋಕ್ತಿ ಶೂನ್ಯತೆ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲೂ ಕೂಡ 2 ಹತ್ರ 1 ಹತ್ರ
ಗ್ರಾಫ್ ಛೇದಿಸಿದೆ ಯಾವುದಕ್ಕೆ ಎಕ್ಸ್ ಅಕ್ಷ, ಆದ್ರೆ ಇಲ್ಲಿ ಛೇದಿಸಿಲ್ಲ. ಈ ರೀತಿಯಾಗಿ ನಾವು ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸುತ್ತೋ ಅವುಗಳ ಆಧಾರದ ಮೇಲೆ ನಾವು ಏನ್ ಮಾಡ್ತೇವೆ, ಅಲ್ಲ ಆ ಒಂದು ಬಹುಪದೋಕ್ತಿಯ ಶೂನ್ಯತೆ ಎರಡಿದಾವೋ ಒಂದಿದಾವೋ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ತೇವೆ. ನಂತರದಲ್ಲೇ ಇದು ನಾವು ಗ್ರಾಫಿಕಲಿ ನಕ್ಷೆಯ ಮೂಲಕ ಎಷ್ಟು ಶೂನ್ಯತೆಗಳಿದಾವೆ ಅನ್ನೋದನ್ನ ಐಡೆಂಟಿಫೈ ಮಾಡೋದಾಯ್ತು. ಘನಾತ್ಮಕ ಬಹುಪದೋಕ್ತಿ ನೋಡಿ, ಎರಡು ಹತ್ರ ಅದು ಛೇದಿಸಿದೆ, ಮೂರು ಹತ್ರ, ಇಲ್ಲಿ ಒಂದ್ ಹತ್ರ, ಈ ರೀತಿ ಗ್ರಾಫ್ ನೋಡಿ, ಇಲ್ಲಿ ಒಂದ್ ಹತ್ರ ಎಕ್ಸ್ ಅಕ್ಷವನ್ನು, ಇಲ್ಲಿ ಎಕ್ಸ್ ಅಕ್ಷವನ್ನು ಎರಡು ಹತ್ರ ಕೊಟ್ಟಿದೆ, ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ. ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಅಭ್ಯಾಸ 9.1 y p of x ದ ನಕ್ಷೆಗಳನ್ನು ಕೆಳಗೆ ಚಿತ್ರ 9.10ರಲ್ಲಿ ನೀಡಿದ್ದು, ಇಲ್ಲಿ p of x ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ p of x ದ ಶೂನ್ಯತೆಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ, ಗ್ರಾಫ್ ನಲ್ಲಿ x ಅಕ್ಷವನ್ನ ಎಷ್ಟು ಬಾರಿ ಛೇದಿಸಿದೆನೋ, ಅರ್ಥ ಆಗ್ತಿದೆ ಅಲ್ವಾ, ಎಷ್ಟು ಬಾರಿ ಛೇದಿಸುತ್ತೋ ಅಷ್ಟು ಶೂನ್ಯತೆಯನ್ನು ಹೊಂದಿರುತ್ತೆ. ಎರಡು ಬಾರಿ ಛೇದಿಸ್ತು ಅಂದ್ರೆ ಎಕ್ಸ್ ಅಕ್ಷದಲ್ಲಿ ಒಂದು ಸಂಖ್ಯೆಗೇನು ಶೂನ್ಯತೆ ಸಿಗುತ್ತೆ, ಇನ್ನೊಂದು ಸಂಖ್ಯೆಗೂ ಶೂನ್ಯತೆ ಸಿಗುತ್ತೆ ಅಂತ ಅರ್ಥ. ಅಂದ್ರೆ ಎರಡು ಬಾರಿ ನಮಗೆ ಆ ಒಂದು ಬಹುಪದೋಕ್ತಿಯ ಶೂನ್ಯತೆ ಸಿಗುತ್ತೆ ಅಂತ ಅರ್ಥ. ಹಾಗಾಗಿ ಮೊದಲನೇ ನೋಡ್ತಾ ಹೋದ್ರೆ ಇಲ್ಲಿ 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 ನೋಡ್ತಾ ನೋಡಿ, ಗ್ರಾಫ್ ಅನ್ನ ಅಬ್ಸರ್ವ್ ಮಾಡಿ. ಮೊದಲನೇ ಗ್ರಾಫ್ ಎಕ್ಸ್ ಅಕ್ಷದಲ್ಲಿ ಎಲ್ಲಿ ಛೇದಿಸಿದೆ, ಎರಡನೇ ಗ್ರಾಫ್ ಎಲ್ಲಿ ಛೇದಿಸಿದೆ, ಮೂರನೇ ಎಲ್ಲವನ್ನ ನಾವು ನೋಡ್ತಾ ಹೋದಾಗ ಇಲ್ಲಿ ನಮಗೆ ಕನ್ಫ್ಯೂಷನ್ ಸಿಗುವಂತದ್ದು ನೋಡಿ. ನಾನು ಇದನ್ನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಮೊದಲನೇ ಗ್ರಾಫ್ ಅಲ್ಲಿ ಏನಾಗಿದೆ, ಎಕ್ಸ್ ಅಕ್ಷದಲ್ಲಿ ಈ ರೇಖೆ ಛೇದಿಸೇ ಇಲ್ಲ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ಈ ಒಂದು ಬಹುಪದೋಕ್ತಿ ಇರುವಂತಹ ಗ್ರಾಫ್ಗೆ ಯಾವುದೇ ರೀತಿಯ ಶೂನ್ಯತೆ ಇರೋದಿಲ್ಲ. ಆದ್ರೆ ಇಲ್ಲಿ ಎರಡನೇ ಗ್ರಾಫ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ, ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಒಂದು ಸಾರಿ ಛೇದಿಸಿರೋದ್ರಿಂದ ಇದರ ಶೂನ್ಯತೆ ಏನಾಗುತ್ತೆ, ಒಂದಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎರಡನೇ ನೋಡಿ, ಒಂದು ಆಗಿದೆ, ಬಹುಪದ ಶೂನ್ಯತೆ ಒಂದಾಗಿದೆ. ಓಕೆ, ಇನ್ನು ಮೂರನೇದನ್ನು ನೋಡಿದಾಗ ಎಕ್ಸ್ ಅಕ್ಷವನ್ನ ಇಲ್ಲಿ ಒಂದ್ಸಾರಿ ಛೇದಿಸಿದೆ, ಇಲ್ಲಿ ಒಂದ್ಸಾರಿ ಛೇದಿಸಿದೆ, ಇಲ್ಲಿ ಒಂದ್ಸಾರಿ ಛೇದಿಸಿದೆ. ಹಾಗಾಗಿ ಈ ಒಂದು ನಕ್ಷೆಯ ಬಹುಪದೋಕ್ತಿ ಎಷ್ಟಾಗಿದೆ ಅಂದ್ರೆ ಮೂರು ಶೂನ್ಯತೆಯನ್ನು ಹೊಂದಿದೆ ಈ ಬಹುಪದೋಕ್ತಿ ಅಂತ ಹೇಳ್ಬೋದು. ಇನ್ನು ಇವು ಮೂರನ್ನು ಗಮನಿಸಿ, ನೀವೇ ನೋಟ್ ಮಾಡಿ, ಅರ್ಥ ಆಗ್ತಿದೆ ಅಲ್ವಾ? ಈ ಮೂರನ್ನು ಗಮನಿಸಿ, ಪ್ರತಿಯೊಂದು ಬಹುಪದೋಕ್ತಿಯ ನಕ್ಷೆ ಎಷ್ಟು ಶೂನ್ಯತೆಯನ್ನ ಹೊಂದಿದೆ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಅವುಗಳ ಕೆಳಗಡೆ ನಿಮ್ಮ ನೋಟ್ಬುಕ್ ಅಲ್ಲಿ ರಫ್ ಅಂತೇಳಿ ನಕ್ಷೆಯನ್ನ ಹಾಕಿ ನೋಟ್ಸ್ ಮಾಡಬೇಕಾದ್ರೆ ಅವುಗಳ ಕೆಳಗಡೆ ಎಕ್ಸ್ ಅಕ್ಷದಲ್ಲಿ ಎರಡು ಸಾರಿ ಛೇದಿಸಿದೆ. ಹಾಗಾಗಿ ಈ ಒಂದು ನಕ್ಷೆಯ ಶೂನ್ಯತೆ ಎಷ್ಟಾಗಿದೆಪ್ಪ ಅಂದ್ರೆ 2 ಅಂತೇಳಿ ಈ ರೀತಿ ಬರೀರಿ. ಈ ಬರೀರಿ, ನೋಡೋಣ, ನೋಟ್ ಮಾಡಿ. ನೀವು ಅಭ್ಯಾಸ ಮಾಡಿ, ನೋಟ್ ಮಾಡ್ತಿರ್ಬೇಕು ಇವುಗಳನ್ನ. ಮೂರನ್ನು ನೀವೇ ಬರೀರಿ. ಆ ಮೂರನ್ನು ನಾನು ಹೇಳಿದ್ದೀನಿ, ಇವು ಮೂರನ್ನು ಕೂಡ ನೀವೇ ನೋಟ್ ಮಾಡ್ತಾ ಹೋಗಿ. ಬರೋದಲ್ವಾ? ಇಲ್ಲಿ ನಾನೊಂದ್ಸರಿ ಇನ್ನೊಂದ್ಸರಿ ಹೇಳ್ತೇನೆ ನೋಡಿ. ಇಲ್ಲಿ ಎರಡು ಹತ್ರ ನಮಗೆ ಎಕ್ಸ್ ಬೆಲೆ ಅಂದ್ರೆ ಈ ಗ್ರಾಫ್ ಎರಡು ಹತ್ರ ಎಕ್ಸ್ ಅಕ್ಷರವನ್ನ ಛೇದಿಸಿದೆ ಅಂದ್ರೆ ಈ 0 ಎಡಭಾಗ ಅಂದ್ರೆ ಎರಡು ಮೈನಸ್ ಬೆಲೆಗಳು ಇದಕ್ಕೆ ಶೂನ್ಯತೆಗಳ ಉಂಟು ಮಾಡ್ತವೆ ಅಂತ ಅರ್ಥ. ಹಾಗೆ ಇದು ಶೂನ್ಯತೆಗಳ ಸಂಖ್ಯೆ 2. ಇಲ್ಲಿ ಎಷ್ಟಾರೆ ಇದೆ ನೋಡಿ, 1 2 3 4 ಅಂದ್ರೆ 4 ಬೆಲೆಗಳಿಗೆ ಈ ಬಹುಪದೋಕ್ತಿ ಏನಾಗಿದೆ
ಏನಾಗುತ್ತೆ, ಶೂನ್ಯತೆಯನ್ನ ಅನುಭವಿಸುತ್ತೆ, ಶೂನ್ಯತೆ ಬರುತ್ತೆ ಅದರ ಮೇಲೆ. ಇಲ್ಲಿ 1 2 3 ಇಲ್ಲಿ 3 ಶೂನ್ಯತೆಯನ್ನ ಹೊಂದಿದೆ ಅಂತೇಳಿ ನಾವು ನಿರ್ಧಾರವನ್ನ ಮಾಡಬಹುದು. ನಂತರದಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಇದರ ಮೇಲೆ ಒಂದು 2 ಅಂಕಕ್ಕೆ ಒಂದು ಪ್ರಶ್ನೆ ಇರುತ್ತೆ. ನಾನು ಈ ಹಿಂದೆ ಹೇಳಿರೋ ಗ್ರಾಫ್ ನ ಆಧಾರದ ಮೇಲೆ 1 ಅಂಕದಲ್ಲಿ ಅದನ್ನ ಕೇಳಬಹುದು. ಒಂದು ಚಿಕ್ಕ ಗ್ರಾಫ್ ಕೊಡ್ತಾನೆ, ಅದರಲ್ಲಿ ಯಾವ್ದಾದ್ರನ್ನು ಕೊಡಬಹುದು. ಆ ಗ್ರಾಫ್ ಆಬ್ಜೆಕ್ಟಿವ್ ಟೈಪ್ ಅಲ್ಲಾದ್ರೂ ಕೇಳಬಹುದು ಅಥವಾ 1 ಅಂಕದ ಪ್ರಶ್ನೆ ಎಲ್ಲಾದ್ರೂ ಕೇಳಬಹುದು. ಯಾವ ರೀತಿ ಒಂದಿಷ್ಟೇ ಚಿಕ್ಕ ಗ್ರಾಫ್ ಕೊಡ್ತಾನೆ, ಆ ಗ್ರಾಫ್ ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಅದನ್ನ ಕೋಇನ್ಸೈಡ್ ಛೇದಿಸಿದೆನೋ ಅಷ್ಟು ಬಾರಿ ಅದರ ಶೂನ್ಯತೆಯನ್ನು ಹೊಂದಿದೆ ಅಂತೇಳಿ ನಾವು ಆ ಗ್ರಾಫ್ ನೋಡೋದ್ರ ಮೂಲಕ ಬರಿಬೇಕಾಗುತ್ತೆ. ಅದು 1 ಅಂಕಕ್ಕೆ ಸಂಬಂಧಿಸಿದಂಥದ್ದು. ಇನ್ನು ಈ ಬಹುಪದೋಕ್ತಿಯ ಶೂನ್ಯತೆ ಹಾಗೂ ಸಹಗುಣಕ ನಡುವಿನ ಸಂಬಂಧವನ್ನು ನೋಡ್ತಾ ಹೋದ್ರೆ ಇದರ ಮೇಲೆ ಏನು ಸಂಬಂಧ ಹೊಂದಿರುತ್ತೋ ಅನ್ನೋದ್ರ ಮೇಲೆ 2 ಮಾರ್ಕ್ಸ್ ಪ್ರಶ್ನೆಯನ್ನ ಕೇಳುವಂತದ್ದು ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ತುಂಬಾ ಸೂಕ್ಷ್ಮವಾಗಿ ನಾವು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಲ್ಫಾ ಪ್ಲಸ್ ಬೀಟಾಗಳು ವರ್ಗ ಬಹುಪದೋಕ್ತಿಯಾದಂತಹ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ನಾಟ್ ಈಕ್ವಲ್ ಟು 0 ಶೂನ್ಯತೆಗಳಾಗಿದ್ದರೆ ಎಕ್ಸ್ ಮೈನಸ್ ಆಲ್ಫಾ ಮತ್ತು ಎಕ್ಸ್ ಮೈನಸ್ ಬೀಟಾಗಳು ಪಿ ಆಫ್ ಎಕ್ಸ್ ಅಪವರ್ತನಗಳಾಗಿರುತ್ತವೆ. ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿಯಬೇಕಾದ್ರೆ ನಾವು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅನ್ನುವಂಥ ಸೂತ್ರವನ್ನು ಬಳಸ್ತೇವೆ. ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಸಿ ಬೈ ಎ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ನಾವು ಅಭ್ಯಾಸ ಲೆಕ್ಕಗಳಿಗೆ ಮುಂದುವರಿತಾ ಹೋದ್ರೆ ಅಭ್ಯಾಸ 9.2 ಅನ್ನ ನೋಡೋಣ. 9.1ರಲ್ಲಿ ಏನ್ ನೋಡಿದ್ವಿ ನಾವು? ಅಭ್ಯಾಸ 9.1ರಲ್ಲಿ ಏನ್ ನೋಡಿದ್ವಿ? ಗ್ರಾಫ್ಗಳನ್ನ ಕೊಟ್ಟಾಗ ಆ ಗ್ರಾಫ್ಗಳನ್ನ ಆಧಾರವಾಗಿಟ್ಕೊಂಡು ನಾವು ಶೂನ್ಯತೆಗಳ ಸಂಖ್ಯೆಗಳನ್ನ ಯಾವ ರೀತಿ ಬರೀಬಹುದು ಅಂತ ನೋಡ್ತಾ ಹೋದ್ವಿ. ಆದ್ರೆ ಇಲ್ಲಿ 2ನೇ ಅಭ್ಯಾಸದಲ್ಲಿ ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡಿ. ನೋಡಿ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ತಾಳೆ ನೋಡಿ ಅನ್ಕೊಟ್ಟಿದಾರಲ್ವಾ? ಒಂದೆರಡು ಎಕ್ಸ್ಪ್ಲೈನ್ ಮಾಡ್ತೇನೆ, ನೀವೇ ಕೆಲವೊಂದು ಡ್ರಿಲ್ ವರ್ಕ್ ಮಾಡ್ರಿ. ಓಕೆ, ಈಗ ಬನ್ನಿ ಮೊದಲನೇ ಪ್ರಶ್ನೆ. ಶೂನ್ಯತೆಗಳು ಕಂಡುಹಿಡಿಬೇಕು, ಜೊತೆಗೆ ಅವುಗಳ ನಡುವಿನ ಸಂಬಂಧವನ್ನು ನಾವು ಬರೆಯಬೇಕಾಗುತ್ತೆ. ಶೂನ್ಯತೆಯನ್ನ ಕಂಡುಹಿಡಿಯೋಣ. ಇಲ್ಲಿ ಶೂನ್ಯತೆಯನ್ನ ಕಂಡುಹಿಡಿಯಬೇಕು ಅನ್ನೋದಾದ್ರೆ ಇಲ್ಲಿ ಮೊದಲನೇ ಸಮಸ್ಯೆಯನ್ನು ತೆಗೆದುಕೊಂಡಾಗ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ ಎ. ಹಾಗಾದ್ರೆ ಈ ಬಹುಪದೋಕ್ತಿ ಶೂನ್ಯತೆ ಆಗಬೇಕು ಅಂದ್ರೆ ಅಲ್ಲಿರುವಂತಹ ಚರಾಕ್ಷರಕ್ಕೆ ಯಾವುದಾದರೂ ಬೆಲೆಯನ್ನು ಕೊಟ್ಟಾಗ ಕಂಪ್ಲೀಟ್ ಬಹುಪದೋಕ್ತಿ ಶೂನ್ಯತೆ ಆಗಬೇಕು. ಹಾಗಾದ್ರೆ ಅಲ್ಲಿರುವಂತಹ ಚರಾಕ್ಷರಕ್ಕೆ ಯಾವ ಬೆಲೆಯನ್ನ ನಾವು ಕೊಡಬೇಕು ಗೊತ್ತಿಲ್ಲ. ಅದನ್ನ ಕಂಡುಹಿಡಿಯೋದೇ ಶೂನ್ಯತೆಯನ್ನ ಕಂಡುಹಿಡಿಯುವುದು ಅಂತ ನಾವು ಅನ್ಕೊಳ್ತೇವೆ. ಹಾಗಾಗಿ ಇಲ್ಲಿ ನಾವು ಶೂನ್ಯತೆಯನ್ನ ಕಂಡುಹಿಡಿಯಬೇಕಾದ್ರೆ ಮಧ್ಯದ ಪದವನ್ನ ಬಿಡಿಸಿ ಅಪವರ್ತಿಸುವಿಕೆಯನ್ನ ನಾನು ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೆ. ಹಾಗಾಗಿ ಅದನ್ನ ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕು. ಒಂದು ಗಮನದಲ್ಲಿಡಿ, ನಾನು ಈ ಲಿಂಕ್ ಅಂದ್ರೆ ಇದನ್ನ ಯೂಟ್ಯೂಬ್ ಅಲ್ಲಿ ನಾನು ಈ ಒಂದು ಅಧ್ಯಾಯವನ್ನ ನೀವು ಯೂಟ್ಯೂಬ್ ಅಲ್ಲಿ ನೀವು ನೋಡುವುದಕ್ಕಿಂತ ಮುಂಚಿತವಾಗಿ ಯೂಟ್ಯೂಬ್ ಅಲ್ಲಿ 9ನೇ ತರಗತಿಯಲ್ಲಿ ಮಾಡಿರುವಂತಹ ಬಹುಪದೋಕ್ತಿಗಳು ಅನ್ನುವಂತಹ ಚಾಪ್ಟರ್ ನ ಫಸ್ಟ್ ಬ್ರೀಫ್ ಆಗಿ ಸ್ಟಡಿ ಮಾಡಿ ಅದನ್ನು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಅದನ್ನ ನೋಡಿ ನಂತರದಲ್ಲಿ ಈ ಒಂದು ನಾನು ಪರ್ಟಿಕ್ಯುಲರ್ ಹೇಳ್ತಿರೋದು SSLC ವಿದ್ಯಾರ್ಥಿಗಳಿಗೆ ಫಸ್ಟ್ 9ನೇ ತರಗತಿಯ ಬಹುಪದೋಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಲಿಂಕ್ ಇರುತ್ತೆ, ಅದನ್ನ ಹೋಗಿ 9ನೇ ತರಗತಿಗೆ ಅಲ್ಲಿ ಹೋಗಿ ನೋಡಿದ್ರೆ ಬಹುಪದೋಕ್ತಿ ಚಾಪ್ಟರ್ ನ ಬೇಸಿಕ್ ಏನೇನಿದೆ ಎಲ್ಲವನ್ನ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಹೇಳಿದ್ದೀನಿ. ಅದನ್ನ ಕಲಿತ ನಂತರ 10ನೇ ತರಗತಿ ಬಹುಪದೋಕ್ತಿಗಳು ಬನ್ನಿ. ಅವಾಗ ನಮಗೆ ಏನಾಗುತ್ತೆ, ಮಧ್ಯದ ಪದವನ್ನು ಬಿಡಿಸುವಂತಹ ಹೇಗೆ ಬಿಡಿಸಬೇಕು ಅನ್ನೋದನ್ನ 9ನೇ ತರಗತಿಯಲ್ಲೂ ಹೇಳಿದ್ದೀನಿ, ನಂತರದಲ್ಲಿ 8ನೇ ತರಗತಿಯಲ್ಲೂ ಕೂಡ ಹೇಳಿದ್ದೀನಿ. ಆ ರೀತಿ ಮಧ್ಯದ ಪದವನ್ನು ಬಿಡಿಸಿ ನಂತರದಲ್ಲಿ ಏನ್ ಮಾಡ್ತೇವೆ, 2 ಗುಂಪುಗಳನ್ನಾಗಿ ಮಾಡ್ಕೊಳ್ತೀವಿ. ಈ ಗುಂಪಿನಲ್ಲಿ ಸಾಮಾನ್ಯ ಪದ ತೆಗಿತೀವಿ, ಈ ಗುಂಪಿನಲ್ಲಿ ಸಾಮಾನ್ಯ ಪದ ತೆಗಿತೀವಿ. ಈ ಗುಂಪಿನಲ್ಲಿ ಎಕ್ಸ್ ಸಾಮಾನ್ಯ ಪದ ತೆಗಿತೀವಿ. ಇಲ್ಲಿ ಎಕ್ಸ್ ಪ್ರಿಂಟ್ ಆಗಿಲ್ಲ,
ಹಾಗಾಗಿ x ಇದೆ ಅನ್ಕೊಳ್ಳಿ, x into x x square plus into minus minus x into 4 4x ಸರಿ ಆಯ್ತಲ್ವಾ. ಹಾಗಾಗಿ ಸಾಮಾನ್ಯ ಪದ x minus 4 ಆಗುತ್ತೆ, ಉಳಿದಂತದ್ದು x plus 2. ಹಾಗಾದ್ರೆ ಈ x minus 4 is equals to 0, x plus 2 is equals to 0 ಮಾಡಿದಾಗ ಇದರಿಂದ x ಬೆಲೆ minus 4 ಆ ಕಡೆ ಹೋದ್ರೆ x ಬೆಲೆ 4 ಬಂತು, ಇದರಿಂದ x ಬೆಲೆ ಈ plus 2 ಆ ಕಡೆ ಹೋದ್ರೆ x ಬೆಲೆ minus 2 ಬಂತು. ಈ plus 4 and minus 2 ಗಳು ಏನಪ್ಪಾ ಅಂದ್ರೆ x square minus 2x minus 8 ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾಗಿವೆ. ಹಾಗಾಗಿ ನಾವು ಇಲ್ಲಿ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಈಗ ಶೂನ್ಯತೆಗಳನ್ನು ಕಂಡುಹಿಡಿದ್ವಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ ಹೇಳಿದೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅಂತ. ಇಲ್ಲಿ ಆಲ್ಫಾ ಮತ್ತು ಬೀಟಾ ಅಂದ್ರೆ ಏನಪ್ಪಾ ಅಂದ್ರೆ ಆ ಒಂದು ಬಹುಪದೋಕ್ತಿ ಅಂತ ಏನ್ ಕೊಟ್ಟಿದ್ದಾರೆ, ಆ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ. ಆಲ್ಫಾ ಅಂದ್ರೆ ಒಂದು ಶೂನ್ಯತೆ, ಬೀಟಾ ಅಂದ್ರೆ ಒಂದು ಶೂನ್ಯತೆ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಆಲ್ಫಾ ಅಂದ್ರೆ ಒಂದು ಶೂನ್ಯತೆ 4 ಅಂತ ಹೇಳ್ತೇನೆ, ಬೀಟಾ ಅಂದ್ರೆ ಇನ್ನೊಂದು ಶೂನ್ಯತೆ -2 ಅಂತ ಹೇಳ್ತೇನೆ. ನಮಗೆ ಗೊತ್ತಿದೆ ಶೂನ್ಯತೆಗಳ ಮೊತ್ತ ಯಾವ ರೀತಿ ಕಂಡುಹಿಡಿಯುತ್ತೇವೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅನ್ನುವಂಥದ್ದು ಆ ಶೂನ್ಯತೆಗಳ ಮೊತ್ತ ಕಂಡುಹಿಡಿದ ಸೂತ್ರ. ಅವುಗಳನ್ನು ಕಂಡುಹಿಡಿದಾಗ ನೋಡಿ ಆಲ್ಫಾ ಪ್ಲಸ್ ಬೀಟಾ -2 goes to ಅದರ ಬೆಲೆ ಏನು ಬಂತು, +2 ಬಂತು, ಅಂದ್ರೆ ಮೈನಸ್ ಬಿ ಬೈ ಎ. ಮೈನಸ್ ಬಿಗೆ ಬಿ ಬೆಲೆ -2, ಮೈನಸ್ ಬಿ ಮೈನಸ್ ಬಿ, ದಿಸ್ ಮೈನಸ್ ಬೈ 1, ಅವ ಮೈನಸ್ ಇಂಟು ಮೈನಸ್ +2 ಈಕ್ವಲ್ಸ್ 2. ಹಾಗಾಗಿ ಆ ಶೂನ್ಯತೆಗಳಿಗೂ ಮತ್ತು ಇದಕ್ಕಿರುವಂತಹ ತಾಳೆ ನೋಡಿದಾಗ ನಮಗೆ ಇವೆಲ್ಲವೂ ಗಮನಕ್ಕೆ ಬರ್ತವೆ. ಶೂನ್ಯತೆಗಳ ಗುಣಲಬ್ಧವನ್ನ ನೋಡ್ತಾ ಹೋದಾಗ ಆಲ್ಫಾ ಇಂಟು ಬೀಟಾ ಮಾಡ್ತೇವೆ. ಆಲ್ಫಾ ಇಂಟು ಬೀಟಾ ಮಾಡಿದಾಗ ಈಸ್ ಈಕ್ವಲ್ಸ್ ಟು ಸಹಗುಣಕಗಳ ಸಂಬಂಧ ಅಂದ್ರೆ ಸಿ ಬೈ ಎ ಬರ್ತೇವೆ. ಸಿ ಅಂದ್ರೆ ಇಲ್ಲಿ ಕೊನೆಯ ಪದ, ದಿಸ್ ಇಸ್ ಸಿ, ಬಿ ಬೆಲೆ -2, ಎ ಬೆಲೆ 1, ಸರಿನಾ. ದೆನ್ ಆಲ್ಫಾ ಅಂದ್ರೆ 4, ಬೀಟಾ ಅಂದ್ರೆ -2, ಆಲ್ಫಾ ಇಂಟು ಬೀಟಾ, ಸರಿನಾ, ಇಸ್ ಈಕ್ವಲ್ಸ್ ಟು ಸಿ ಬೈ ಎ. ಸಿ ಬೆಲೆ ಏನು, ಬರೀ 8 ಅಲ್ಲ, ಈ ಚಿಹ್ನೆ ಗಮನದಲ್ಲಿರೋ -8 ಬೈ ಎ ಬೆಲೆ 1. ಹಾಗಾಗಿ ಇಲ್ಲಿ -8 ಬರುತ್ತೆ, ಈ ಕಡೆ -8 ಬರುತ್ತೆ. ಹಾಗಾಗಿ ಶೂನ್ಯತೆಗಳ ಮೊತ್ತ ಮತ್ತು ಅಲ್ಲಿರುವಂತಹ ಏನು ಸಹಗುಣಕಗಳ ಸಂಬಂಧವನ್ನು ನಾವು ಈ ರೀತಿ ಬಿಡಿಸೋದ್ರ ಮೂಲಕ ನಾವು ಅವುಗಳನ್ನ ತಾಳೆ ನೋಡ್ತಾ ಹೋಗಬಹುದು. ಈಗ ಎರಡನೇದಿದೆ, ನೀವು ಒಂದು ಪ್ರಯತ್ನ ಮಾಡಿ. ಎರಡನೇ ನೋಡಿ ಕಾಣ್ತಿದಲ್ಲ, ನಾನು ಇಷ್ಟೇ ತೋರಿಸ್ತೇನೆ ನಿಮಗೆ, ಇಷ್ಟಿಲ್ಲಿ ಕಾಣ್ತಿದಲ್ವಾ, 4s ಸ್ಕ್ವೇರ್ ಮೈನಸ್ 4s ಪ್ಲಸ್ 1. ಇದನ್ನ ನಾನು ಹಿಂದೆ ಮಾಡಿದ ಹಾಗೆ ಮೊದಲನೇದಾಗಿ ಏನು ಮಾಡ್ತೀರಾ, 4s ಸ್ಕ್ವೇರ್ ಮೈನಸ್ 4s ಪ್ಲಸ್ 1 ಇದನ್ನೇನು ಮಾಡಿ ಪ್ರಾಕ್ಟೀಸ್ ಮಾಡಿ. 4s ಸ್ಕ್ವೇರ್ ಮೈನಸ್ 4s ಪ್ಲಸ್ 1 ಇದನ್ನ ನೀವು ನಾನು ಹಿಂದೆ ಹೇಳಿದಾಗೆ ಅಪವರ್ತನ ಮಾಡ್ಕೊಂಡು, ಅರ್ಥ ಆಗ್ತದೆ, ಅಪವರ್ತಿಸುವಿಕೆ ಮಾಡಿ ಅವುಗಳ ಶೂನ್ಯತೆಯನ್ನು ಮೊದಲು ಕಂಡುಹಿಡ್ರಿ. ಆ ಶೂನ್ಯತೆಗಳ ನಂತರ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧವನ್ನ ಕಂಡುಹಿಡ್ರಿ. ಪ್ರಯತ್ನ ಮಾಡಿ.
ಪ್ರಯತ್ನ ಮಾಡಿದ್ರಲ್ವಾ? ನೋಡಿ 4s² ಮೈನಸ್ 4s ಪ್ಲಸ್ 1 ಇಲ್ಲಿ 4 ಇಂಟು 1 ಮಾಡಬೇಕು ಮೊದಲಿಗೆ. 4 ಇಂಟು 1 ಇಲ್ಲಿರುವಂಥ 4 s² ಸಗುಣಕ ಮತ್ತು ಕೊನೆ ಪದ ಗುಣಿಸ್ಬೇಕು ಅಂದ್ರೆ 4 ಬಂತು. ಅಂದ್ರೆ ನಾನು ಹೇಳ್ತಿರೋಂಥದ್ದು ಮಧ್ಯದ ಪದವನ್ನು ಯಾವ ರೀತಿ ಬಿಡಿಸೋದು. ಇನ್ನೊಂದು ಟೈಮ್ ನಾನು ಪುನರಾವಲೋಕನ ಮಾಡ್ಕೊಡ್ತಿದ್ದೀನಿ ಯಾವ್ದ್ರ ಬಗ್ಗೆ ಅಂದ್ರೆ ಮಧ್ಯದ ಪದವನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ. 4 ಇಂಟು 1 ಮಾಡ್ಬೋದು. ಪ್ರತಿಯೊಂದು ಅಪವರ್ತನ ಕ್ರಿಯೆ ಮಾಡ್ಬೇಕಾದ್ರೆ ಮಧ್ಯದ ಪದ ಬಿಡಿಸ್ಬೇಕಾದ್ರೆ ಕೊನೆಯ ಪದ ಮತ್ತು ಇಲ್ಲಿ ಚರಾಕ್ಷರ ಸ್ಕ್ವೇರ್ ಏನಿರುತ್ತೆ ಅದ್ರ ಪಕ್ಕದ್ದು ಸಗುಣಕ 4 ಬಂತು. ಯಾವ್ದಾದ್ರು ಎರಡು ಸಂಖ್ಯೆ ತಗೋಬೇಕು. ಗುಣಿಸಿದ್ರೆ 4 ಬರಬೇಕು, ಗುಣಿಸಿದ್ರೆ ಕಳೆದ್ರೆ ಮಧ್ಯದ ಪದ -4 ಬರಬೇಕು. ಹಾಗಾಗಿ ಯಾವ ತರ ಬರುತ್ತೆ? 2 2 4 ಗುಣಿಸಿದ್ರೆ 4 ಬಂತು. ಆ 2 ಮತ್ತು 2 ಗುಣಿಸಿದ್ರೆ 4 ಬರುತ್ತೆ. -4 ಬೇಕಂದ್ರೆ -2 -2 ಮಾಡಬೇಕು ಅಷ್ಟೇ. ನೋಡಿ ಹೇಗೆ ಮಾಡಿದ ಇಲ್ಲಿದೆ ನೋಡಿ. -2 -2 -2 ಮೈನಸ್ ಪ್ಲಸ್ 2 2 4 4 ಬಂತ. -2 -2 -4 ಬಂತಲ್ಲ. ಹಾಗಾಗಿ ಈ ರೀತಿ ನಾವು ಏನ್ ಮಾಡ್ತೇವೆ, ಮಧ್ಯದ ಪದ ಜಾಗದಲ್ಲಿ ಇವೆರಡು ಸಂಖ್ಯೆಗಳನ್ನು ಬರ್ಕೊಳ್ತೇವೆ. ಇಲ್ಲಿ ಏನ್ ಮಾಡ್ತೇವೆ, ಆ ಎರಡೂ ಸಂಖ್ಯೆಗಳನ್ನ ತೆಗೆದುಕೊಂಡು ಎರಡು ಗುಂಪುಗಳನ್ನ ಮಾಡ್ತೇವೆ. ಎರಡು ಪದ ಒಂದು ಗುಂಪು, ಎರಡು ಪದ ಒಂದು ಗುಂಪು. ಇದರಲ್ಲಿ ಸಾಮಾನ್ಯ ಪದ ಮೊದಲು ಸಂಖ್ಯೆಯಲ್ಲಿ ನೋಡಿದ್ರೆ 4 2, ಇದರಲ್ಲಿ 2 ಸಾಮಾನ್ಯ, s² ಅಲ್ಲಿ s ಸಾಮಾನ್ಯ, ಉಳಿದಂತದ್ದು s-1. ಇಲ್ಲಿ ಏನು ಸಾಮಾನ್ಯ ಇಲ್ಲ, ಒಂದೊಂದು ಸಾಮಾನ್ಯ ಪದ ಇದ್ದೇ ಇರುತ್ತೆ ಯಾವುದೇ ಒಂದು ಗುಂಪಿನಲ್ಲಿ. ಅವಾಗ ಇದರೊಳಗೆ 2s -1. ಇವೆರಡು 2s ಕಾಮನ್ ಆಗಿ ಬಂತು. ಇಲ್ಲಿರುವಂತ 2s ಇರುವಂತದ್ದು 2s -1. ಹಾಗಾಗಿ s ಬೆಲೆ ಏನಾಗ್ತಿಲ್ಲಿ ನೋಡಿ, 2s +1. ದೆನ್ ಬರೀ s ಬೇಕು 2, ಈ ಕಡೆ ಒಂದು ಛೇದ ಬಂತು, s ಬೆಲೆ 1/2 ಬಂತು. s =1/2 ಬಂತು. ಹಾಗಾದ್ರೆ ಅದರ ಶೂನ್ಯತೆಗಳು ಏನಾಯ್ತು, s/1/2 ನೇ. ಆಲ್ಫಾ ಅಂದ್ರೆ 1/2, ಬೀಟಾ ಅಂದ್ರೆ 1/2. ದೆನ್ 1/2 ಅಂದ್ರೆ ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿತಿದೀವಿ ನಾವು. ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿಯಬೇಕಾದ್ರೆ ನಮಗೆ 1/2 + 1/2 1 ಬಂತು. ಹಾಫ್ ಇಂಟು ಹಾಫ್ 1 ಅಲ್ವಾ. ನೆಕ್ಸ್ಟ್ -b/a ಮಾಡಿದಾಗ b ಬೆಲೆ -4 ಹೆಂಗ್ ಬಂತು, ಅಲ್ಲಿ ಸಮೀಕರಣದಿಂದ ಬರುತ್ತೆ -b/a. ದೆನ್ -half -4 ಆಗುತ್ತೆ. 4 ಆಗುತ್ತೆ, 4 -4 ಪ್ಲಸ್ 4/4 4 ಗೆಟ್ ಕ್ಯಾನ್ಸಲ್ 1. ಹಾಗಾಗಿ LHS = RHS ಬರುತ್ತೆ. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧವನ್ನು ನೋಡಿದಾಗ ನಿಮಗೆ ಫಾರ್ಮುಲಾ ಗೊತ್ತಿದೆ. ಆಲ್ಫಾ ಇಂಟು ಬೀಟಾ c/a ಬರುತ್ತೆ. ಆಲ್ಫಾ ಇಂಟು ಬೀಟಾ ಬೆಲೆ c ಬೆಲೆ 1 ಯಾವುದರಿಂದ ಗೊತ್ತಾಗುತ್ತೆ ನಿಮಗೆ? ಸಮೀಕರಣವನ್ನು ನೋಡಿ, ಕೊಟ್ಟಿರುವಂತಹ ಬಹುಪದೋಕ್ತಿಯನ್ನು ನೋಡಿ. c ಬೆಲೆ +1, a ಬೆಲೆ 1/4 ಬರುತ್ತೆ. ಇದನ್ನು ನೋಡಿ, 1 × 1 1, 2 2 4, 1/4 = 1/4. LHS = RHS ಆಗುತ್ತೆ. ಮೂರನೇದು ಅದೇ ರೀತಿ ಇದೆ. ಇಲ್ಲಿ 4ನೇದು ಸಮಸ್ಯೆಯನ್ನು ನೋಡ್ತಾ ಹೋದಾಗ ಇಲ್ಲಿ +c ಬೆಲೆ ಇಲ್ಲ ಅಂದ್ರೆ c ಬೆಲೆ 0 ಅದನ್ನ ನಾವು ನೋಡಬೇಕು. u² u c ಈ ರೀತಿ ಬರುತ್ತೆ. ಇದರಲ್ಲಿ ಇದು 0 ಆಗಿರೋದ್ರಿಂದ ಇವೆರಡರಲ್ಲೂ ಸಾಮಾನ್ಯ ಪದ 4, u ಸಾಮಾನ್ಯ ಪದ ಬರುತ್ತೆ. ಇಲ್ಲಿರುವಂತದ್ದು ಬರೀ u ಪ್ಲಸ್ ಇಲ್ಲಿರುವಂತದ್ದು 2. u ಬೆಲೆ ಏನಾಯ್ತು, ಇಲ್ಲಿ u ಬೆಲೆ ಒಂದು 0 ಆಯ್ತು, ಇನ್ನೊಂದು u ಬೆಲೆ -2 ಆಯ್ತು. -2 ಇದರಿಂದ 1 +2 ಹಾಕಿದ್ರೆ -2 1 ಬೆಲೆ. ಇಲ್ಲಿ 4u ಅಂತಿದೆ, u = 0/4 ಆಗುತ್ತೆ. 0/4 = 0. ಹಾಗಾಗಿ u ಬೆಲೆ 0 ಬಂತು. ಇನ್ನೊಂದು u ಬೆಲೆ -2. ದಿಸ್ ಇಸ್ ಆಲ್ಫಾ ಅಂಡ್ ದಿಸ್ ಇಸ್ ಬೀಟಾ. ದೆನ್ ಆಲ್ಫಾ ಪ್ಲಸ್ ಬೀಟಾ = -b/a ಬರುತ್ತೆ. ಆಲ್ಫಾ 0 ಪ್ಲಸ್ ಬೀಟಾ ಬೆಲೆ -2 + ಇದು ಬೆಲೆ LHS ಬೆಲೆ -2 ಆಗುತ್ತೆ. RHS -b/a ಮೈನಸ್ b ಬೆಲೆ 8/4. 2 1 2 4 1 4 2 -2. therefore -2 -2 LHS = RHS ಆಗುತ್ತೆ. here also ಶೂನ್ಯತೆಗಳ ಗುಣಲಬ್ಧವನ್ನು ನೋಡಿದಾಗ ಏನು ಹೇಳುತ್ತೆ? ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ = c/a. ಆಲ್ಫಾ ಇಂಟು ಬೀಟಾ ಬೆಲೆ ಏನಾಯ್ತು, -2 ಆಯ್ತು. c/a 0/4 ಸಾರಿ
0 ಇಂಟು ಮೈನಸ್ 2 0 ಆಯ್ತು. ದೆನ್ ಸಿ ಬೈ ಎ ಅಂದರೆ ಸಿ ಬೆಲೆ 0, ಎ ಬೆಲೆ 4, 0 ಬೈ ಎನಿಥಿಂಗ್ ಇಸ್ 0, ಎಲ್ ಎಚ್ ಎಸ್ 0 ಬಂತು, ಆರ್ ಎಚ್ ಎಸ್ 0 ಬಂತು, 0 ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ 0 ಬಂತು ಅಂದರೆ ಅಲ್ಲಿಗೆ ಎಲ್ ಎಚ್ ಎಸ್ ಇಕ್ವಲ್ಸ್ ಆರ್ ಎಚ್ ಎಸ್ ಆಗುತ್ತೆ. ಉಳಿದವೆಲ್ಲವನ್ನು ನೀವು ಮನೆಯಲ್ಲಿ ಮಾಡಬಹುದು. ಇಲ್ಲಿ ಆಲ್ಫಾ ಮತ್ತು ಬೀಟಾ ಬೆಲೆ ಕೊಟ್ಟಿದ್ದಾನೆ, ಸುಮ್ಮನೆ ಗಮನಿಸಿ. ಅವನು ಆಲ್ಫಾ ಮತ್ತು ಬೀಟಾ ಬೆಲೆ ಕೊಟ್ಟಿದ್ದಾನೆ. ನಾವು ಈ ಹಿಂದೆ ಆಲ್ಫಾ ಮತ್ತು ಬೀಟಾ ಬೆಲೆ ನಾವೇ ಕಂಡುಹಿಡಿತಿದ್ವಿ, ಆದರೆ ಇಲ್ಲಿ ಆಲ್ಫಾ ಮತ್ತು ಬೀಟಾ ಬೆಲೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆಲ್ಫಾ ಮತ್ತು ಬೀಟಾ ಬೆಲೆಯನ್ನು ತೆಗೆದುಕೊಂಡು ನಮಗೆ ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ಇಲ್ಲಿ ಅಂದರೆ, ಇಲ್ಲಿ ಈ ಕೆಳಗಿನವುಗಳ ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಬಹುಪದೋಕ್ತಿಯನ್ನು ಕಂಡು ಹಿಡಿಯಿರಿ. ಒಂದೇದು 1/4, -1, ಎರಡನೇದು, ಮೂರನೇದು ಈ ರೀತಿ ಕೊಟ್ಟಿದ್ದಾರೆ. ಒಂದೊಂದನ್ನೇ ತೆಗೆದುಕೊಂಡು ನಾವು ಏನ್ ಮಾಡೋಣ, ಇಲ್ಲಿ ಗುಣಲಬ್ಧವನ್ನ ಕಂಡುಹಿಡಿತಾ ಅಥವಾ ಮೊತ್ತ ಅಥವಾ ಗುಣಲಬ್ಧವನ್ನು ಕಂಡುಹಿಡಿಯೋಣ. ದಿಸ್ ಇಸ್ ಆಲ್ಫಾ ಬೆಲೆ, ಎರಡನೇದು ಬೀಟಾ ಬೆಲೆ ಅನ್ಕೊಳ್ಳಿ. ನಮಗೆ ಗೊತ್ತಿದೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯಬೇಕಾದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು -b/a. ನಂತರದಲ್ಲಿ ಗುಣಲಬ್ಧ ಅಂದ್ರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು c/a ಅಂತ. ಹಾಗಾಗಿ ಅವುಗಳ ಬೆಲೆಯನ್ನು ತೆಗೆದುಕೊಂಡು ನೋಡ್ತಾ ಹೋದ್ರೆ ಈಗ ನಮಗೆ ಇಲ್ಲಿ a ಮತ್ತು b ಬೆಲೆಯನ್ನು ನಾವು ಕಂಡುಹಿಡಿಯಬಹುದು. ಮುಂದೇನು 1/4 -1, ಆಲ್ಫಾ ಬೆಲೆ 1/4, ಬೀಟಾ ಬೆಲೆ -1. ದೆನ್ ಏನು ಮಾಡ್ತೇವೆ ನಾವು, 1/4 -1 ಅನ್ನು LCM ತೆಗೆದುಕೊಳ್ತೇವೆ. 1/4 -1 ಆಗುತ್ತೆ. 1/4 ಮಾಡಿದಾಗ ಇಲ್ಲಿ ಏನಾಯ್ತು, -1/4 ಬರುತ್ತೆ. ಆಲ್ -b/a ಬರುತ್ತೆ. ಇನ್ನು ಆಲ್ಫಾ ಮತ್ತೆ ಬೀಟಾ ಬೆಲೆ ತೆಗೆದುಕೊಂಡ್ರೆ ಆಲ್ಫಾ ಪ್ಲಸ್ ಬೀಟಾ 1/4 ಆದರೆ ಇಲ್ಲಿ ಅದು ಬೆಲೆ ಏನಿದೆ -1 ಅಂತ ಬರೀಬಹುದು. ನಾಲ್ಕನೇದು ಆ ರೀತಿ ಬರೀಬಹುದು. ರೂಟ್ ಒಂದು ನಿಮಿಷ ಪ್ರಶ್ನೆ ನೋಡ್ಕೊಂಡ್ಬಿಡಿ. ಇಲ್ಲಿ ಬಹುಪದೋಕ್ತಿಯನ್ನ ಕಂಡುಹಿಡಿಯಲಿ ಅಂತ ಕೊಟ್ಟಾರೆ. ಇಲ್ಲಿ ಒಂದು ಗಮನಿಸಿ, ಕೊಟ್ಟಿರುವಂತದ್ದು ಏನು ಗೊತ್ತಾ, ಇದು ಆಲ್ಫಾ ಬೀಟಾ ಅಲ್ಲ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಮೊತ್ತ, ಇದು ಗುಣಲಬ್ಧ. ಅವುಗಳನ್ನು ತೆಗೆದುಕೊಂಡು ನಾವು ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತ ಅರ್ಥ. ಹಾಗಾಗಿ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 1/4, ಎರಡನೇದು -1 ಇರೋದು ಆಲ್ಫಾ ಇಂಟು ಬೀಟಾ. 1/4 ಇಸ್ ಈಕ್ವಲ್ಸ್ ಟು -b/a ಅಲ್ವಾ. ಹಾಗಾಗಿ 1 ಅನ್ನ -1 ಇಂಟು -1 ಅಂತ ಬರೀತೇವೆ. 4 × 4 ಅವಾಗ -b/a ಬಂತು. ಆಲ್ಫಾ ಇಂಟು ಬೀಟಾ ಮಾಡಿದಾಗ -1 ಇದೆ ಅದರ ಬೆಲೆ, -4/4 ಕ್ಯಾನ್ಸಲ್ ಆದ ತಾನೆ -1 ಬರೋದು. ಯಾಕಂದ್ರೆ ಇಲ್ಲಿ a ಬೆಲೆ ಆಲ್ರೆಡಿ 4 ಇದೆ, c ಬೆಲೆ ಏನಾಗಬೇಕು ಅವಾಗ -4 ಆಗಬೇಕು, ಅವಾಗ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗಿ -1 ಬರುತ್ತೆ. ಹಾಗಾಗಿ ಇದರಿಂದ ಏನು ಗೊತ್ತಾಗುತ್ತೆ, b ಬೆಲೆ -1 ಅಂತ ಗೊತ್ತಾಗುತ್ತೆ, a ಬೆಲೆ 4 ಅಂತ ಗೊತ್ತಾಗುತ್ತೆ, c ಬೆಲೆ -4 ಅಂತ ಗೊತ್ತಾಗುತ್ತೆ. ಹಾಗಾಗಿ ಅದರದೊಂದು ನಾವು ಸಮೀಕರಣವನ್ನು ಬರೆದಾಗ ನೋಡಿ, ax² 4x² ಮೈನಸ್ bx ಮೈನಸ್ x ಅಂದ್ರೆ 1. ನೆಕ್ಸ್ಟ್ c ಬೆಲೆ -4. ಅದೇ ರೀತಿ ಎರಡನೇದನ್ನು ನೋಡಿದಾಗ √2 ಅರ್ಥ ಆಗ್ತಿದೆನಾ, √2, 1/3 ಅಪೇಕ್ಷಿತ ಬಹುಪದೋಕ್ತಿಯು ax² + bx ರೂಪದಲ್ಲಿರಲಿ, ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರ್ತದೆ. ಇಲ್ಲಿ √2 ಅನ್ನೋದು ಈ ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಆಗುತ್ತೆ. 1/3 ಅಂತ ಆಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧವಾಗುತ್ತೆ. ಆಲ್ಫಾ ಪ್ಲಸ್ ಬೀಟಾ
ಪರ್ಸೆಂಟೇಜ್ ಗೋಷ್ಟು ಮೈನಸ್ ಬಿ ಬೈ ಎ ಅಂತ ಕರಿತೇವೆ. ರೂಟ್ 2 ಬರಬೇಕಂದ್ರೆ ಛೇದದಲ್ಲಿ 3 ಇದೆ, ಎ ಬೆಲೆ 3 ಕ್ಯಾನ್ಸಲ್ ಆಗಬೇಕು. ಬಿಕಾಸ್ ಹೇಗೆ ಎ ಬೆಲೆ 3 ಬಂತಂದ್ರೆ ಇಲ್ಲಿ ಆಲ್ಫಾ ಇಂಟು ಬೀಟಾ ಮಾಡಿದಾಗ ಇಲ್ಲಿ ಸಿ ಬೈ ಎ ಅಲ್ವಾ, ಇದು ಗುಣಲಬ್ಧ. ಎ ಬೆಲೆ ಏನು ಬಂತು 3 ಬಂತು, ಸಿ ಬೆಲೆ 1 ಬಂತು. ಹಾಗಾಗಿ ಎ ಬೆಲೆ 3 ತಗೋ. ಇಲ್ಲಿ ಬರೀ ರೂಟ್ 2 ಉಳಿಬೇಕಂದ್ರೆ ಎ ಬೆಲೆ 3 ಅಂದ್ರೆ ಅಂಶದಲ್ಲೂ 3 ಇರಬೇಕು. ಅವಾಗ ಇವೆರಡು ಕ್ಯಾನ್ಸಲ್ ಆಗಿ ಏನು ಬರುತ್ತೆ, ರೂಟ್ 2 ಬರುತ್ತೆ. ಮೈನಸ್ ಇಂಟು ಮೈನಸ್ ಮಾಡ್ಕೊಂಡು ಬರುತ್ತೆ. ಅವಾಗ ನಮಗೆ ಎ ಬೆಲೆ ಸಿಕ್ತು, ಬಿ ಬೆಲೆ 3 ರೂಟ್ ಸಿಕ್ತು, ಸಿ ಬೆಲೆ 1. ಅವಾಗ ಅಪೇಕ್ಷಿತ ಬಹುಪದಕ್ಕೆ 3x² ಮೈನಸ್ 3 ಇಂಟು ರೂಟ್ 2 ಪ್ಲಸ್ 1 ಆಗುತ್ತೆ. ನಂತರದಲ್ಲಿ ಇದನ್ನ ಪ್ರಯತ್ನ ಮಾಡಿ 0, 5 ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿ ನಂತರದಲ್ಲಿ 0, ರೂಟ್ 5 ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಪ್ರಯತ್ನ ಮಾಡಿ ಬರುತ್ತೆ. ನಾನು ಇದು ಬೇಡ 1,1 ಮಾಡಿ ತುಂಬಾ ಸರಳವಾದದ್ದನ್ನ ಕೊಡ್ತೇನೆ. ಇಷ್ಟು ಮಾತ್ರ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಇದನ್ನು ಮಾಡಿ 1,1.
ಮಾಡಿದಿರಲ್ವಾ, ಈಗ ಮುಂದೆ ನೋಡ್ತಾ ಹೋದಾಗ ಎಲ್ಲವನ್ನ ಕೂಡ ನೀವು ಮನೆಯಲ್ಲೇ ಇದನ್ನ ಡ್ರಿಲ್ ವರ್ಕ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಮಾಡಬಹುದು. ಇಲ್ಲಿ ನಂತರದಲ್ಲಿ ಬರುವಂತದ್ದು ಬಹುಪದೋಕ್ತಿಗಳಿಗೆ ಭಾಗಾಕಾರದ ಕ್ರಮವಿಧಿ ಅಂತ ಹೇಳಿ ಬರುತ್ತೆ. ಭಾಗಾಕಾರವನ್ನು ಯಾವ ರೀತಿ ಮಾಡೋದು? ಆತ್ಮೀಯ ವಿದ್ಯಾರ್ಥಿಗಳೇ, ಈ ಭಾಗಾಕಾರವನ್ನು ನಾವು ನೋಡ್ತಾ ಹೋದಾಗ ಯಾವ ರೀತಿ ನಾವು ಭಾಗಾಕಾರ ಮಾಡಬೇಕಾಗುತ್ತೆ ಅಂದ್ರೆ, ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಅನ್ನು x ಪ್ಲಸ್ 2 ರಿಂದ ಭಾಗಿಸಿದಾಗ ಹೇಗೆ ಭಾಗಿಸಬೇಕು? ಇಲ್ಲಿ x ಪ್ಲಸ್ 2 ಬರೀತೀರಿ, ಮಧ್ಯದಲ್ಲಿ ಈ ಬಹುಪದೋಕ್ತಿ ಅಂದ್ರೆ ಇದು ಭಾಜಕ ಆಗುತ್ತೆ, ಇದು ಭಾಜ್ಯ ಆಗುತ್ತೆ, ಭಾಗಲಬ್ಧ ಕಂಡುಹಿಡಿಯಬೇಕು. ಹೇಗ್ ಮಾಡೋದು ಅಂದ್ರೆ, ಭಾಜಕದ ಮೊದಲನೇ ಪದದಿಂದ ಭಾಜ್ಯದ ಮೊದಲನೇ ಪದವನ್ನು ಭಾಗಿಸ್ಕೊಳ್ತೇವೆ ನಾವು. ಭಾಗಿಸ್ಕೊಂಡಾಗ ಭಾಜ್ಯದ ಮೊದಲನೇ ಪದದಿಂದ ಇದನ್ನು ಭಾಗಿಸ್ತೇವೆ, ಅಂದ್ರೆ ಇದು ಡಿನಾಮಿನೇಟರ್ ಬರುತ್ತೆ, ನ್ಯೂಮರೇಟರ್ ಬರುತ್ತೆ. 2x ಸ್ಕ್ವೇರ್ ಬೈ ಎಕ್ಸ್, 2x ಸ್ಕ್ವೇರ್ ಮೇಲೆ ಇರುತ್ತೆ, ಬೈ ಎಕ್ಸ್ ಕೆಳಗಡೆ ಇರುತ್ತೆ. ಇಲ್ಲೊಂದು ಎಕ್ಸ್ ಎಕ್ಸ್ ಸ್ಕ್ವೇರ್ ಇರುತ್ತಲ್ಲ, ಅಲ್ಲೊಂದು ಎಕ್ಸ್ ಕ್ಯಾನ್ಸಲ್ ಉಳಿದ್ರೆ 2x. ಆ 2x ಇಲ್ಲಿ ಬರುತ್ತೆ. ಆ 2x ಇಂದ ಇದನ್ನು ಪೂರ್ತಿ ಗುಣಿಸ್ತೇವೆ, ಪ್ಲಸ್ 2x ಇಂದ ಗುಣಿಸ್ತೇವೆ ನೋಡಿ. 2x ಇಂಟು ಎಕ್ಸ್, 2x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್, ಸಾರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು 2x 4x. ಈ ರೀತಿ ಪ್ರತಿಯೊಂದು ಸ್ಟೆಪ್ ಅನ್ನು ಮಾಡ್ತೀವಿ. ನಂತರದಲ್ಲಿ ಇವೆರಡು ಕ್ಯಾನ್ಸಲ್ ಆಯ್ತು ಅಂದ್ರೆ ಮೈನಸ್ ಮಾಡ್ಕೊಳ್ತೇವೆ, ಇಲ್ಲಿ ಕಳೀತೀವಿ, ಅವಾಗ ಪ್ಲಸ್ ಇರೋದು ಮೈನಸ್ ಆಯ್ತು, ಪ್ಲಸ್ ಇರೋದು ಮೈನಸ್ ಆಯ್ತು, ಪ್ಲಸ್ 2x minus 2x cancel. Here remaining 3x minus 4x, then only remaining minus x plus 1. Again same step. ಭಾಜ್ಯದ ಮೊದಲನೇ ಪದವನ್ನ ಭಾಜಕದ ಮೊದಲನೇ ಪದವನ್ನು ಮತ್ತೆ ಭಾಗಿಸ್ತೇವೆ. ದಟ್ ಈಸ್ minus x by this x. This x get cancelled, remaining minus 1. I have to write here minus 1. Then same, you must multiply minus 1 and this one. Plus in, sorry, minus into plus, minus x into 1 x, minus into plus, minus 2 into 1 2. Then right here, then minus irodu plus aatu, minus irodu plus aatu, minus x. Now consider this plus and this plus x get cancelled. Minus x and plus x get cancelled. Here plus 1 and here plus 2, then remaining plus 3. This is the remainder. ಈ ರೀತಿಯಾಗಿ ನಾವು ಭಾಗಲಬ್ಧ ಕ್ರಿಯೆಯನ್ನ ಮಾಡ್ತಾ ಹೋಗ್ತೇವೆ. ಇದನ್ನ ಸುಮ್ಮನೆ ಅಬ್ಸರ್ವ್ ಮಾಡಿ ನೀವು. ನಾನು ಈ ಹಿಂದೆ ಒಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮುಂದಿನ ತರಗತಿಯಲ್ಲಿ ಬೇಕಾದ್ರೆ ನಾನು ಅದನ್ನ ಕಪ್ಪು ಹಲಗೆಯ ಮೇಲೆ ಪ್ರಯತ್ನ ಮಾಡಿಸ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿಗೆ ಇವತ್ತಿನ ನಾವು ಮಾಡಬೇಕಾದಂತಹ ಕೆಲವು ಅಭ್ಯಾಸಗಳನ್ನು ತಿಳ್ಕೊಂಡ್ವಿ. ಈ ತರಗತಿಯಲ್ಲಿ ಏನನ್ನ ಕಲ್ತ್ವಿ ನಾವು ಅಂದ್ರೆ, ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಂದ್ರೆ ಏನು, ಅಥವಾ ಮಹತ್ತಮ ಘಾತ ಅಂದ್ರೆ ಒಂದೇ, ಡಿಗ್ರಿ ಅಂದ್ರೆ ಒಂದೇ. ಆ ಮಹತ್ತಮ ಘಾತ ಅಥವಾ ಡಿಗ್ರಿ ಆಧಾರದ ಮೇಲೆ 3 ವಿಭಾಗಗಳಾಗಿ ನಾವು ಬಹುಪದೋಕ್ತಿಯನ್ನು ವಿಂಗಡಣೆ ಮಾಡ್ತೇವೆ. ಒಂದಿದು ರೇಖಾತ್ಮಕ ಬಹುಪದೋಕ್ತಿ, ಅದರಲ್ಲಿ ಚರಾಕ್ಷರದ ಘಾತ ಒಂದಿರುತ್ತೆ. ಎರಡನೇದಾಗಿ ಯಾವ ಬಹುಪದೋಕ್ತಿ, ಎರಡನೇದಾಗಿ ಕಲಿಯುವಂಥದ್ದು ವರ್ಗ ಬಹುಪದೋಕ್ತಿ, ಅದರಲ್ಲಿ ಚರಾಕ್ಷರದ ಘಾತ 2 ಇರುತ್ತೆ. ಮೂರನೇದಾಗಿ ಚರಾಕ್ಷರದ ಘಾತ, ಗರಿಷ್ಠ ಘಾತ, ಮಹತ್ತಮ ಘಾತ ಅಥವಾ ಡಿಗ್ರಿ 3 ಇದ್ರೆ ಅದನ್ನ ಋಣಾತ್ಮಕ ಬಹುಪದೋಕ್ತಿ ಅಂತ ಕರೆದ್ವಿ. ನಂತರದಲ್ಲಿ ಶೂನ್ಯತೆಗಳನ್ನು ಯಾವ ರೀತಿ ಕಂಡುಹಿಡಿಯಬಹುದು ಬಹುಪದೋಕ್ತಿದ್ದು, ಆ ಶೂನ್ಯತೆಗಳಿಗೂ ಮತ್ತು ಸಾಗುಣಕಕ್ಕಿರುವಂತಹ ಸಂಬಂಧ ಏನು ಅಂದ್ರೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಸಿ ಬೈ ಎ ಅನ್ನುವಂಥ ಸಂಬಂಧಗಳನ್ನು ನಾವು ಕಲ್ತ್ವಿ. ಜೊತೆಗೆ ಈ ಭಾಗಾಕಾರ ಕ್ರಿಯೆಯನ್ನ ಯಾವ ರೀತಿ ಮಾಡೋದು ಅಂತ ಹೇಳಿದೆ. ಇದನ್ನ ಮುಂದಿನ ತರಗತಿ ನಾನು ಮತ್ತೆ